2014ರಲ್ಲಿ ಮೋದಿ ಸರ್ಕಾರ ಬಂದ ನಂತರ ನಕ್ಸಲ್ವಾದವನ್ನು ಪೂರ್ತಿಯಾಗಿ ನಿಯಂತ್ರಣ ಮಾಡುವ ಹಂತಕ್ಕೆ ಬಂದಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಮಾನಿಟೈಸೇಷನ್ ಆದ ಬಳಿಕ ಜನರು ಗಲಾಟೆ ಮಾಡಿದ್ರು. ಅದರ ಪರಿಣಾಮ ಭಯೋತ್ಪಾದನೆ ಕಾಶ್ಮೀರದಿಂದ ಹೊರಬಂದಿಲ್ಲ. ಭಯೋತ್ಪಾದಕರಿಗೆ ಬರ್ತಿದ್ದಂತ ಹಣ, ಕಪ್ಪು ಹಣ ಎಲ್ಲವೂ ನಿಂತಿದೆ ಎಂದರು. ಈ ಸಂದರ್ಭದಲ್ಲಿ ಸಂಚಿವ ಮಠಂದೂರು ಜೊತೆಗಿದ್ರು. 2014ರಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ ಇವತ್ತು ನಕ್ಸಲ್ವಾದವನ್ನು ಪೂರ್ತಿಯಾಗಿ ನಿಯಂತ್ರಣ ಮಾಡುವಂಥ ಹಂತಕ್ಕೆ ಬಂತು. ಡಿಮಾನಿಟೈಸೇಷನ್ ಆದಾಗ ಭಾಳಷ್ಟು ಜನ ಬೊಬ್ಬೆ ಹಾಕಿದ್ರು, ಗಲಾಟೆ ಮಾಡಿದರು, ಎಲ್ಲ ಮಾಡಿದರು. ಅದರ ಪರಿಣಾಮ ನಿಮ್ಗೆ ಗೊತ್ತಿರಲಿ, ಭಯೋತ್ಪಾದನೆ ಇವತ್ತು ಕಾಶ್ಮೀರದಿಂದ ಹೊರಗೆ ಬಂದಿಲ್ಲ. ಭಯೋತ್ಪಾದಕರಿಗೆ ಬರ್ತಕ್ಕಂಥ ಹಣ, ಕಪ್ಪು ಹಣ ಅದು ಎಲ್ಲವೂ ನಿಂತಿದೆ. ಕಾಶ್ಮೀರದಲ್ಲಿ ಪೊಲೀಸರ ಮೇಲೆ ಕಲ್ಲು ಬಿಸಾಕೋದು ನಿಂತಿದೆ. ಎರಡನೇದು ಇವತ್ತು ನೀವು ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ದೇಶದ ಯಾವುದೇ ಇದರಲ್ಲಿ ಬಾಂಬು ಬ್ಲಾಸ್ಟ್ಗಳಿಲ್ಲ. ಮಾವೋವಾದಿ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅಲ್ಲೊಂದು ಇಲ್ಲೊಂದು ಘಟನೆ ನಡೀತದೆ. ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲವನ್ನು ನಿಯಂತ್ರಣ ನಮ್ಮ ಸರ್ಕಾರ ಮಾಡಿದೆ. 2016ರಲ್ಲಿ ಚುನಾವಣೆ ನಡೆದಾಗ ಸಹ ಪ್ರಭಾರಿಯಾಗಿದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಪ್ರಭಾರಿಯಾಗಿದೆ. ಯಾಕೆಂದರೆ ಉಲ್ಲೇಖ ಮಾಡಿದ ಕೇಳಿದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಇರುವ ಅಜಗಜಾಂತರ ವ್ಯತ್ಯಾಸ. ಆವತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಷೇತ್ರಗಳು ಅಂತ 2-3 ಕ್ಷೇತ್ರಗಳು, ಒಟ್ಟು ಒಂದು 5-6 ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಬಹುದು ಅಂತ ಲೆಕ್ಕ ಹಾಕಿದೆ. ಅದರಲ್ಲಿ ಭ್ರಷ್ಟಾಚಾರ UDF ಸರ್ಕಾರ ಇದೆ, ಉಮ್ಮನ್ ಚಾಂಡಿ. ಆಗ ನಿಮ್ಗೆ ಗೊತ್ತಿದೆ, ಸೋಲಾರ್ ಹಗರಣ, ಇದನ್ನು ನಿರ್ವಹಣೆ ಮಾಡೋದರಲ್ಲಿ LDF ಯಶಸ್ವಿ ಆಯಿತು. LDF ಮತವನ್ನು ಪಡೆಯಿತು. ಆ ಸಂದರ್ಭದಲ್ಲಿದ್ದ ಜನ ಬೆಂಬಲಕ್ಕೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸಗಳನ್ನು ಕಾಣ್ತೀವಿ. ಇವತ್ತು ಯುವ ಸಮುದಾಯ, ಮಹಿಳೆಯರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಕಾಣ್ತಾರೆ. ಈ ವರ್ಷ ನಮಗೆ 6ರಿಂದ 7 ಸ್ಥಾನಗಳು ಅಭೂತಪೂರ್ವವಾಗಿರ್ತಕ್ಕಂಥ ಮುನ್ನಡೆಯನ್ನು ಸಾಧಿಸ್ತವೆ. ಒಂದು 10 ಕ್ಷೇತ್ರಕ್ಕಿಂತ ಹೆಚ್ಚು ಗೆಲುವನ್ನು ಸಾಧಿಸ್ತದೆ ಭಾರತೀಯ ಜನತಾ ಪಾರ್ಟಿ. ಶಬರಿಮಲೆ ಅಯ್ಯಪ್ಪನ ವಿಚಾರಧಾರೆಗಳು, LDF ಸರ್ಕಾರದ ಆಡಳಿತದಲ್ಲಿ ಹಿಂದೂಗಳ ಭಾವನೆಗಳನ್ನು ಧಕ್ಕೆ ತಂದಿರುವುದಕ್ಕೆ ಇವತ್ತು ಅಲ್ಲಿಯ ಜನ ಆಕ್ರೋಶ ಆಗಿದ್ದಾರೆ. ಒಂದು ಕಾಲಘಟ್ಟದಲ್ಲಿ ಹಿಂದೂಗಳೆಲ್ಲ LDF ಪರ ಅಂತಿತ್ತು. ಅಯ್ಯಪ್ಪನ ವಿಚಾರಧಾರೆಯಲ್ಲಿ ಕಮ್ಯುನಿಸ್ಟ್ ದಾರಿ ತಪ್ಪಿದ್ರಿಂದ ಇವತ್ತು ಹಿಂದೂಗಳಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಬಂದಿದೆ. ಒಂದನೇದು. ಎರಡನೇದು, 2016ರಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ಬಂದ ಮೇಲೆ 2 ವರ್ಷಗಳ ಕಾಲ ಅಲ್ಲಿ ಅವ್ಯಾಹತವಾಗಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರ ಹತ್ಯೆಗಳು ನಡೆಯಿತು. ದ್ವೇಷದ ರಾಜಕಾರಣ. ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳೋದಿಲ್ಲ. ಕಾಂಗ್ರೆಸ್ನವ್ರದ್ದು ಹತ್ಯೆ ಆಯಿತು, ಮುಸ್ಲಿಂ ಲೀಗ್ನ ಕಾರ್ಯಕರ್ತರ ಹತ್ಯೆ ಆಯಿತು. ಪ್ರತಿಯೊಬ್ಬರ ಹತ್ಯೆಗಳು, ಹತ್ಯಾ ರಾಜಕಾರಣ, ಕಮ್ಯುನಿಸ್ಟ್ನ ದ್ವೇಷದ ರಾಜಕಾರಣ ಇಷ್ಟು ಪ್ರಖರವಾಗಿ ನಡೆಯಿತು. ಅದಕ್ಕೆ ದೊಡ್ಡದಾಗಿರ್ತಕ್ಕಂಥ ಪಾದಯಾತ್ರೆಯನ್ನೇ ತೆಗೆಯುವಂಥ ಅನಿವಾರ್ಯತೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಂತು. ಆಗಿನ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾ ಅವರು ಬಂದು ನಿಂತು ಆದಮೇಲೆ ಅದು ಸ್ವಲ್ಪ ಹಿಡಿತಕ್ಕೆ ಬಂತು. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ರಿಗೂ ಇವತ್ತು ಆ ದ್ವೇಷದ ರಾಜಕಾರಣವನ್ನು ಕೊನೆಗೊಳಿಸಬೇಕು ಅಂತ ಹೇಳುವಂಥದ್ದು. ಮುಂದೊಂದು ಯಾವ ಭ್ರಷ್ಟಾಚಾರದ ವಿರುದ್ಧದ ಮತವನ್ನು ಪಡೀತು. ಸರಿತಾ ಹಗರಣ ಆಗಿತ್ತು, ಆಗ ಸೋಲಾರ್ ಹಗರಣ, ಉಮ್ಮನ್ ಚಾಂಡಿ ಜೊತೆಗೆ ಹೆಸರು ಬಂದಿತ್ತು. ಭ್ರಷ್ಟಾಚಾರ ಮುಕ್ತ ಅಂತ ಹೇಳ್ತಾ LDF ಬಂದಿತ್ತು. ಅದೇ LDF ಇವತ್ತು ಭ್ರಷ್ಟಾಚಾರದ ಸುಳಿಗೆ ಸಿಕ್ಕಿರ್ತಕ್ಕಂಥದ್ದು. ಚಿನ್ನ ಕಳ್ಳ ಸಾಗಣೆದಾರ ಸಪ್ನ ಇವತ್ತು ಪಿಣರಾಯಿ ವಿಜಯನ್ ಜೊತೆ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿ ಜನರಿಗೆ ಇವ್ರ ಮೇಲೆ ಇರತಕ್ಕಂಥ ವಿಶ್ವಾಸವು ಹೋಗಿದೆ. ಈ ಎಲ್ಲ ಕಾರಣಕ್ಕೆ ಇವತ್ತು ಮತದಾರ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಲವನ್ನು ತೋರಿಸ್ತಾನೆ. ವಿಶೇಷವಾಗಿ ಮಂಜೇಶ್ವರ, ಕಾಸರಗೋಡು ಭಾರತೀಯ ಜನತಾ ಪಾರ್ಟಿಗೆ ಗೆಲುವಾಗಿದೆ.